ವಾರಸದಾರರು ಇಲ್ಲದ ಶವಕ್ಕೆ ಸಾರ್ವಜನಿಕರೇ ಸೇರಿ ಅಂತಿಮ ಸಂಸ್ಕಾರ ನಡೆಸಿದ ಘಟನೆ ಉಡುಪಿ ಜಿಲ್ಲೆಯ ಕಾರ್ಕಳದಲ್ಲಿ ನಡೆದಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಅನಾಥವಾಗಿದ್ದ ಶವದ ಸಂಸ್ಕಾರಕ್ಕೆ ಪುರಸಭಾ ಸದಸ್ಯ ಸುಭದ್ ರಾವ್ ಮತ್ತು ಅವರ ತಂಡ ಶವ ಸಂಸ್ಕಾರಕ್ಕೆ ಸಿದ್ಧತೆಗಳನ್ನು ಮಾಡಿಕೊಂಡಾಗ ಕೆಲವು ಮಂದಿ ತಾವು ವಾರಸುದಾರರು ಎಂದು ಹೇಳಿಕೊಂಡು ಬಂದಿದ್ರು. ನಾವೇ ಅಂತ್ಯಕ್ರಿಯೆ ನಡೆಸುತ್ತೇವೆ ಎಂದು ವಿನಂತಿಸಿಕೊಂಡಿದ್ರು. ಆದರೆ ಕೆಲವೇ ಕ್ಷಣಗಳಲ್ಲಿ ತಾವು ಸಂಬಂಧಿಕರು ಎಂದು ಹೇಳಿಕೊಂಡು ಬಂದಿದ್ದ ವ್ಯಕ್ತಿಗಳು ಯಾವುದೇ ದಾಖಲೆ ಹೊಂದಿರದ ಕಾರಣ ಅಲ್ಲಿಂದ ವಾಪಸ್ಸಾದ್ರು. ಈ ಬಗ್ಗೆ ಮಾಹಿತಿ ಪಡೆದ ಸುಭದ್ ರಾವ್ ಮತ್ತು ಅವರ ಸ್ನೇಹಿತರು ತಾವೇ ಮುಂದೆ ನಿಂತು ಅಂತ್ಯಕ್ರಿಯೆಯನ್ನು ನಡೆಸಿದ್ದಾರೆ.